ಡೇಂಜರಸ್ ಪ್ಲೇಸ್, ಬಾಬಾ ಹರ್ಷನ್ ಬ್ಯಾರಕ್ಸ್. ಹಾಯ್ ಫ್ರೆಂಡ್ಸ್, ಇದಿರೋದು ಜರ್ಮನಿಯಲ್ಲಿ. ಪ್ರೆಸೆಂಟ್ ಇದನ್ನು ಮ್ಯೂಸಿಯಂ ಮಾಡಿದ್ದಾರೆ. ಬಟ್ ಈ ಒಂದು ವಿಲ್ಲಾ ಅಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಕಂಪ್ಲೀಟ್ ಹಾಂಟೆಡ್ ಪ್ಲೇಸ್ ಅಂಡ್ ಗೋಸ್ಟ್. ರಾತ್ರಿ ಆದರೆ ಸಾಕು, ಈ ಆತ್ಮಗಳೆಲ್ಲ ಈ ಜರ್ಮನಿ ಆರ್ಮಿ ಡ್ರೆಸ್ಗಳು ಹಾಕ್ಕೊಂಡು ಪ್ರತಿಯೊಬ್ಬರಿಗೂ ಕಣ್ಣು ಕಾಣಿಸ್ತಾನೆ ಇರುತ್ತಂತೆ. ತುಂಬ ಜನ ಇದನ್ನ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿದ್ರು, ಆರ್ಟಿಕಲ್ ಪಬ್ಲಿಷ್ ಮಾಡಿದ್ರು. ಆದರೆ ಅಲ್ಲಿರುವಂಥ ಲೋಕಲ್ ಜನರು ಯಾರು ಬಿಲೀವ್ ಮಾಡಲಿಲ್ಲ. ಬಟ್ ಒಂದಿನ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಲೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಹೋದ್ರು ಈ ಜಾಗಕ್ಕೆ. ಹೋಗಿ ಒಂದಿನ ಆಲ್ಟ್ ಆಗಿದ್ರು ಈ ಪ್ಲೇಸಲ್ಲಿ. ಈ ಪ್ಲೇಸಲ್ಲಿ ಆಲ್ಟ್ ಆದಾಗ ಅವ್ರಿಗೆ ಅಲ್ಲಿ ನಡೆದಿರುವಂಥ ಕೆಲವು ಘಟನೆಗಳು ಅವ್ರು ಅದನ್ನ ಬಂದು ಮೀಡಿಯಾದಲ್ಲಿ ಶೇರು ಮಾಡಿದ್ರು. ಅದನ್ನ ಕೇಳಿದ್ದ ಅಕ್ಕಪಕ್ಕ ಇರುವಂಥ ಜನಗಳು ಫುಲ್ ಬೆಚ್ಚಿ ಬಿದ್ದುಬಿಟ್ರು. ಏನು ಅಂದರೆ ನೋಡಿ, ಅದು ಈಗ ಅಫಿಷಿಯಲ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇವಾಗ ಕಾಣಿಸ್ತಿದೆ ನೋಡಿ ಬಿಲ್ಡಿಂಗು, ಕನ್ಸ್ಟ್ರಕ್ಷನ್, ಇದೆಲ್ಲ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ಇರುವಂಥ ಪ್ಲೇಸಸ್ಗಳು. ಇಲ್ಲಿ ನೈಟ್ ಆದರೆ ಆರ್ಮಿ ಡ್ರೆಸ್ ಹಾಕೊಂಡು ಅಲ್ಲಿರುವಂಥ ಆತ್ಮಗಳು ಬಂದು ಜನರ ಕಣ್ಣು ಕಾಣಿಸ್ಕೊಂತಿದೆಯಂತೆ. ಇದು ಬಂದು ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಷನ್ ಮಾಡಕ್ ಹೋಗಿರುವಂಥ ಜನರುಗಳು ಬಂದು ಹೇಳಿದ್ದು. ಮತ್ತು ಇಲ್ಲಾದ್ರೆ ನೈಟ್ ಗೆಜ್ಜೆ ಶಬ್ದಗಳು, ಯಾರು ನಡ್ಕೊಂಡು ಹೋಗೋ ಥರ, ಯಾರು ಗುಂಪಾಗಿ ಈವೆಂಟ್ ಮಾಡ್ತಿರೋ ಥರ, ಏನೇನೋ ಒಂಥರ ಡಿಫ್ರೆಂಟ್ ಶಬ್ದಗಳು ಕೇಳಿಸೋದಂತೆ. ಅವರು ಒಂದು ರಾತ್ರಿಯಲ್ಲಿ ಅವ್ರು ಕಂಡಿಡ್ದಿರುವಂಥದ್ದನ್ನ ಒಂದು ನ್ಯಾಷನಲ್ ಅಥಾರಿಟಿಗೆ ಎಲ್ಲ ಡೀಟೇಲ್ಸ್ನ ಸೆಂಡ್ ಮಾಡಿದ್ದಾರೆ. ಬಟ್ ಅವರಂತೂ ಯಾರೂ ನಂಬಲಿಲ್ಲ. ಇದಾದ್ಮೇಲೆ ಎಲ್ಲ ಇದನ್ನ ಫಾಲ್ಸು ಟ್ರೂ ಅಂತ ಯಾರು ಬಿಲೀವ್ ಮಾಡಲಿಲ್ಲ. ಬಟ್ ಇದು ಫಾಲ್ಸ್ ಆಗಿ ಪ್ರೂವ್ ಆಗಿದೆ ಪ್ರೆಸೆಂಟು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಕಂಟಿನ್ಯೂಸ್ ಆಗಿ ಬೇಕು ಅಂದರೆ, ಇನ್ನು ಲಾಂಗ್ ಶಾರ್ಟ್ ಟರ್ಮ್ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.